ಕರಾವಳಿ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಂಗಳೂರಿನಲ್ಲಿ ಜನವರಿ 17ರಂದು ಕರ್ನಾಟಕ ರಾಜ್ಯ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಪ್ರಾರಂಭದಲ್ಲಿ ಕುಮಾರಿ ಮೇಘಾ ಪೈ ಅವರಿಂದ ಕೊಂಕಣಿ ಭಾವಗೀತೆ ಕಾರ್ಯಕ್ರಮ ನಡೆಯಿತು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರುವ ರಾಯ್ ಕ್ಯಾಸ್ಟಲಿನೋ, ಕೊಂಕಣಿ ಭಾಷಾ ಮಂಡಳದ ಅಧ್ಯಕ್ಷ ವೆಂಕಟೇಶ್ ಬಾಳಿಗ, ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಹನುಮಂತ ಕಾಮತ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಯ್ ಕ್ಯಾಸ್ಟಲಿನೋ ಅವರು, ಇಂಥ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ಪ್ರೇಕ್ಷಕರು ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. कशी आमच्या आवयक आमी गौरव दिता, मान दिता, तशेंच आमी कोंकणीक मान गौरव दिवका. दादले आसागी नागी ते वेगवेगळे, पूण आमच्या मनांत आमच्या भाशेक कितलो मान गौरव आसा त्या प्रमाणे आमी मुखार गेले जाल्यार खंडीत कोंकणी आमची उरतली, मुखल्या पिळगेक आमी ती दिवंक शकतली. कोंकणी मोरचें नांव म्हणून शाश्वत उरतली म्हणून म्हजो भरवसो. ನಂತರ ಮಾತನಾಡಿದ ವೆಂಕಟೇಶ್ ಬಾಳಿಗ ಅವರು, ಕೊಂಕಣಿ ಭಾಷೆ ಸಂಸ್ಕೃತಿಗೆ ವಿಶಾಲವಾದ ಹಿನ್ನೆಲೆ ಇರುವುದನ್ನು ಉದಾಹರಣೆಯೊಂದಿಗೆ ವಿವರಿಸಿದರು. आमगे मातृभाषा कोंकणी एक मोवाळ भास. आम्ही कोंकणी लोक सुद्धा अत्यंत मोवाळ लोक. त्या देखून आम्ही कितलेय देशांतर जाल्यार त्या प्रदेशाक ते लोकल संगत मेळनो, तांगेल भास शिकता ती, तांगेल संस्कृती अर्थ कोण घेता ती, त्या देखून आम्ही खंय गेल्यार जीवन करता. ಬಳಿಕ ಮಾತನಾಡಿದ ಹನುಮಂತ್ ಕಾಮತ್ ಅವರು, ಕೊಂಕಣಿ ಭಾಷೆಯನ್ನು ಪ್ರೀತಿಸುವ ಜನರು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಕೊಂಕಣಿ आज उलयताल्या हे एक प्रोग्राम जाता आसा, भारी संतोष. त्या संतोष म्हाका असल्यार ह्या प्रोग्रामाक हांगा कोंकणी उलयताली इतले आसून एका इतली जाण आयला म्हळ्यार तेवूय आमकां भारी बेजार. इता म्हळ्यार आमी एक कडेन आमगेल भास वर्का आमी कोंकणी एक उत्तांगा वचूका म्हणून अकाडेमीक व्हरून ಕೆಲವು ದಿಗ್ಗಜ ಸೇರಿನು काम करता आसतना आमगेले कार्यक्रमाक आमगेल जेन येना म्हणून जाल्यार मागीर कोण येवचे? जाल्यार ह्या भास व्हरप म्हणजे आमी दिग्गज वचचे म्हणजे ಕೆಲವೇ ಜನಕ್ಕೆ ಅಗತ್ಯ म्हणजे आज एक ಪ್ರಶ್ನೆ जावन वता. ಸಭಾ ಕಾರ್ಯಕ್ರಮದ ಬಳಿಕ ಪಲ್ಲವಿ ಕಾರ್ಕಳ ತಂಡದ ದಿನೇಶ್ ಅವರ ನೇತೃತ್ವದಲ್ಲಿ ಏಯ ಹಸೋವ್ಯ ಕೊಂಕಣಿ ಕಿರುನಾಟಕ ಪ್ರದರ್ಶನ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಶ್ರೀಮತಿ ಐರಿನ್ ರೆಬೆಲ್ಲೋ ಮತ್ತು ತಂಡದಿಂದ ಬೈಲಾ ಮತ್ತು ಕೊಂಕಣಿ ಗಾಯನ ನೃತ್ಯ ಕಾರ್ಯಕ್ರಮ ನಡೆಯಿತು. ಅಕಾಡೆಮಿಯ ಸದಸ್ಯ ಅರುಣ್ ಶೆಟ್ ಸ್ವಾಗತಿಸಿದರು. ನಮ್ಮ ಟಿವಿಯ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ನಾಗೇಂದ್ರ ಶಣೆ ನಿರೂಪಿಸಿದರು. ಅಕಾಡೆಮಿಯ ಸದಸ್ಯ ಗೋಪಾಲಕೃಷ್ಣ ಭಟ್ ವಂದಿಸಿದರು. ರೆಡಿ